ಬಹಳಷ್ಟು ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಇದರ ವ್ಯವಸ್ಥೆಗಳನ್ನ ಮಾಡಿಕೊಂಡು ಬರ್ತಾ ನಿನ್ನೆ ರಾತ್ರಿಯಿಂದ ಇವಾಗಿನವರೆಗೆ ಭಜನಾ ಕಾರ್ಯಕ್ರಮವನ್ನ ಮಾಡಿಕೊಂಡು ಭಗವಂತನ ಅನುಗ್ರಹವನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಬಂದಿರುವಂತಹ ಎಲ್ಲ ಸಂತಾಭಿಮಾನಿಗಳನ್ನ ಪುರಾತನ ಕಾಲದಲ್ಲಿ ಉಪ್ಪಿನಂಗಡಿಯ ಕಡೆಗೆ ಜನ ಅವಭೃತ ಸವಾರಿಯನ್ನು ಮಾಡ್ತಾ ಇದ್ರು ಅನ್ನುವಂತಹ ನಂಬಿಕೆ. ಆ ಸಮಯದಲ್ಲಿ ನಿತ್ಯಮಂಗಳ ಅನ್ನುವಂತಹ ಹೆಸರಿನಿಂದ ಕರೆಸಿಕೊಳ್ಳುತ್ತಿರುವಂತಹ ವೀರಮಂಗಲದಲ್ಲಿ ವೀರಮ್ಮ ಬಳ್ಳಾರ್ತಿ ಎನ್ನುವಂತಹ ಹೆಣ್ಣುಮಗಳೊಬ್ಬಳು ಮಹಾಲಿಂಗೇಶ್ವರ ದೇವರ ಅತ್ಯಂತ ದೊಡ್ಡ ಭಕ್ತಿಯಾಗಿದ್ದರು. ಆ ಸಮಯದಲ್ಲಿ ಭಗವಂತನನ್ನ ಜಾತ್ರೆಯಲ್ಲಿ ನೋಡುವಂತಹ ಅವಕಾಶ ತನಗೆ ಇಲ್ಲ ಅನ್ನುವಂತಹ ಕೊರಗು ಆ ವೀರಮ್ಮ ಬಳ್ಳಾರ್ತಿಗೆ ಕಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಭಗವಂತನನ್ನ ನೋಡಿದ್ರೆ ವೀರಮಂಗಲ ಉಪ್ಪಿನಂಗಡಿಗೆ ಹೋಗುವಂತಹ ಭಗವಂತ ವೀರಮಂಗಲದ ಕಡೆಗಾರರು ಬಂದಿದ್ರೆ ಆ ಮಹಾಲಿಂಗೇಶ್ವರನಿಗೆ ಕನಿಕೆ ಅವಲಕ್ಕಿಯನ್ನ ನೈವೇದ್ಯವಾಗಿ ನೀಡ್ತಾ ಇದ್ದೆ ಅನ್ನುವಂತಹ ಕೋರಿಕೆಯನ್ನ ಭಗವಂತನೊಂದಿಗೆ ಮಾಡಿದಾಗ ಆ ಮಹಾಲಿಂಗೇಶ್ವರದೇವರು ತನ್ನ ಭಕ್ತಿಯ ಅದೃಷ್ಟವನ್ನ ಈಡೇರಿಸಲಿಕ್ಕೋಸ್ಕರ ಈ ವೀರಮಂಗಲಕ್ಕೆ ಬಂದರು ಅನ್ನುವಂತಹ ಉಲ್ಲೇಖ ಕಂಡುಬರುತ್ತದೆ. ಹಾಗಾಗಿ ಆ ವೀರಮ್ಮ ಬಳ್ಳಾರಿ ನಡೆಸಿದಂತಹ ಈ ನಿತ್ಯಮಂಗಲ ವೀರಮಂಗಲವಾದದ್ದು ಅನ್ನುವಂತಹ ಹೆಚ್ಚು ನಮಗೆ ಕಂಡುಬರುತ್ತದೆ. ಹಾಗಾಗಿ ಆ ವೀರಮ್ಮ ಬಳ್ಳಾರಿಯಿಂದ ನಮಗೆಲ್ಲರಿಗೂ ಕೂಡ ಈ ವೀರಮಂಗಲದ ಮನೆಯಲ್ಲಿ ಕಾಣುವಂತಹ ಸೌಭಾಗ್ಯ ನಮ್ಮೆಲ್ಲರ ಪುಣ್ಯ. ಈ ಮಧ್ಯದಲ್ಲಿ ಭಗವಂತನನ್ನ ಸುಮಾರು 15 ಕಿಲೋಮೀಟರ್ಗಳಷ್ಟು ದೂರ ಭಗವಂತ ಇತರೆ ಎಲ್ಲ ದೇವಸ್ಥಾನಗಳು ಇಂದ ಅತಿ ಹೆಚ್ಚು ಬೇಗ ಅಮೃತ ಸವಾರಿಯನ್ನ ಮತ್ತು ಅತಿ ಹೆಚ್ಚು ಶಕ್ತಿ ಪೂಜೆಗಳನ್ನ ಪಡೆಯುವಂತಹ ಮಹಾಲಿಂಗೇಶ್ವರ ದೇವರು ನಮ್ಮೆಲ್ಲರ
ಭಕ್ತಾದಿಗಳಿಗೆ ಬಹಳಷ್ಟು ಸಾವಿರ ಖರ್ಚನ್ನು ಮಾಡಿಕೊಂಡಿದ್ದೇವೆ. ನಾವು ಬಹಳ ದೂರ ಹೋಗಿದ್ದೀವಿ. ಹಾಗಾಗಿ ಈಗ ನಮ್ಮ ಊರಿನ ಈ ವೀರಮಂಗಲದ ಹೊಳೆಯ ಪರಿಸರದಿಂದ ಬಹಳಷ್ಟು ಜನರಿಗೆ ಹಾಗಾಗಿ ನಾವು ನಮ್ಮ ಮನವಿಯನ್ನ
ನಿಮ್ಮ ಮನೆಗಳನ್ನು ಭಗವಂತನ ಸೇವೆಯನ್ನು ಮಾಡಿ ನಿಮ್ಮ ಮನೆಯನ್ನ ಸೇರಿಕೊಳ್ಳಬೇಕು ಅಂತ ಮಹತ್ವಭಾರ ಮಾಲಿಂಗೇಶ್ವರ ಮಹಾದೇವರನ್ನು ಸಂಪೂರ್ಣ ಸ್ಮರಣೆ ಮಾಡಿಕೊಂಡು ದೇವತಾ ಸನ್ನಿಧಿಯಲ್ಲಿ ಆ ಭಕ್ತ ಸಮೂಹ ಮಾಡಿಕೊಂಡು ಬರತಕ್ಕಂಥ ಪ್ರಾರ್ಥನೆ. ವಿಶೇಷವಾಗಿ ವಾರ್ಷಿಕ ಉತ್ಸವ ನಡೆಯುವಂಥ ಕಾಲ ಏಪ್ರಿಲ್ 10ರಿಂದ ಏಪ್ರಿಲ್ 20ರ ತನಕ. ನಿನ್ನೆ ದಿವಸ ಮಹಾದೇವರು ಗರ್ಭಗೃಹದಿಂದ ವೀರಮಂಗಲಕ್ಕೆ ಔಪತ ಸ್ಥಾನಕ್ಕೆಂದು ಚಿತ್ತೈಸಿದ್ದಾರೆ. ಹಾಗೂ ಎಷ್ಟೋ ಸಾವಿರ ಸಹಸ್ರ ಸಂಖ್ಯೆ ಭಕ್ತಾದಿಗಳು ದೇವರೊಟ್ಟಿಗೆ ಪಾಲ್ಗೊಂಡು ಔಪೃತ ಸ್ನಾನ ಮಾಡಿ ಆ ಒಂದು ಪುಣ್ಯ ಫಲವನ್ನು ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಭಗವಂತನ ಮಾಲಿಂಗೇಶ್ವರ ಭಕ್ತಾದಿಗಳಲ್ಲಿ ಓರ್ವ ಭಕ್ತ ಮಾಧವರು ದೊಡ್ಡ ಭಕ್ತ ಎಂಬುದಕ್ಕೆ ಅದಕ್ಕೆ ಎರಡು ಮಾತಿಲ್ಲ. ಯಾಕೆಂದರೆ ನಮಗೆ ಇಲ್ಲಿ ಮಾಲಿಂಗೇಶ್ವರ ಸನ್ನಿಧಿಯಿಂದ ಮಹಾದೇವರು ಚಿತ್ತೈಸಿ ಇಲ್ಲಿ ಕಟ್ಟೆ ಪೂಜೆ ಮಾಡಲಿಕ್ಕೆ ಅನ್ಯಮತೀಯರ ಧರ್ಮದವರ ಮತದವರ ಆಧೀನದಲ್ಲಿದ್ದ ಒಂದು ಸ್ಥಳ. ಅವರು ತಸ್ಕರಣ ಮಾಡಿ ಸ್ವಾಧೀನ ಮಾಡಿಕೊಂಡಿದ್ದಾರೆ. ಅದಕ್ಕೆ ಭಗೀರಥ ಪ್ರಯತ್ನ ಮಾಡಿ ಮಾಧವರೆಲ್ಲ ಎಲ್ಲ ಒಟ್ಟಿಗೆ ಇದಕ್ಕೆ ಸಂಬಂಧ ಸೇರಿಕೊಂಡು ಭಗೀರಥ ಪ್ರಯತ್ನ ಮಾಡಿ ಆ 10 ಸೆನ್ಸಿನೊಂದಿಗೆ 5.25 ಸೆನ್ಸ್ ಜಾಗೆಯನ್ನು ಅವರು ಸ್ವತಃ ಕ್ರಯ ವಿಕ್ರಯ ಮಾಡಿಕೊಂಡು ಮಾಲಿಂಗೇಶ್ವರನಿಗೆ ಔಪೃತ ಸ್ಥಾನಕ್ಕೆ ಒಂದು ಉತ್ತಮವಾದ ಯೋಗ್ಯವಾದ ಕಟ್ಟಬೇಕೆಂಬ ಸಂಕಲ್ಪನೆ ಅವರು ಮತ್ತು ಎಲ್ಲರೂ ಸೇರಿಕೊಂಡು ಶ್ರದ್ಧಾಭಕ್ತಿಯಿಂದ ಅದರ ರೇಖಾಪತ್ರವನ್ನು ಇವತ್ತಿನ ಈ ಮಂಗಳ ಸುಮೂರ್ತದಲ್ಲಿ ದೇವ ಸನ್ನಿಧಿಗೆ ಸಮರ್ಪಣೆ ಮಾಡಿಕೊಂಡು ಬರ್ತಾರೆ. ಅದನ್ನು ಮಹಾದೇವರು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಇನ್ನು ಮುಂದೆ ಇಲ್ಲಿ ಆ ಮಹಾದೇವನು ಆ ಕಟ್ಟಪೂಜೆ ಸ್ವೀಕಾರ ಮಾಡಿಕೊಂಡು ಜ್ಯೋತಿರ್ಮಯ ಪ್ರಕಾಶವಾಗಿ ಬೆಳಗಬೇಕು. ಅದಕ್ಕೆ ಬೇಕಂದ್ರೆ ಎಲ್ಲ ವ್ಯವಸ್ಥೆ ಸುಂದರವಾದಂಥ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಅವರು ಶಕ್ತಿ ಮೀರಿ ಮಾಡಿದ್ದಾರೆ. ಎಲ್ಲವೂ ಪರಿಪೂರ್ಣ ಎಂಬುದು ಎರಡು ಮಾತಿಲ್ಲ. ಆ ಮಾಡಿಕೊಂಡದೆಲ್ಲ ಭಗವಂತನ ದಿವ್ಯ ಸನ್ನಿಧಿಗೆ ಅರ್ಪಿತವಾಗಿ ಭಗವತ್ ಸಾಕ್ಷಾತ್ಕಾರ ಅವರ ಇದಕ್ಕೆ ಸಮರ್ಪಣೆ ಮಾಡಿದ ಎಲ್ಲ ಅವರ ಮೇಲೆ ಸಾಕ್ಷಾತ್ಕಾರ ಆಗಿ ಅವರಿಗೂ ಅವರ ಸಕುಟುಂಬಕ್ಕೂ ಮತ್ತು ಎಲ್ಲ ಇದಕ್ಕೆ ಪ್ರಯತ್ನ ಬಂದ ಎಲ್ಲ ಭಕ್ತಾದಿಗಳು ಬೇಕಾದಂಥ ಕ್ಷೇಮ ಸಮೃದ್ಧಿ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಐಶ್ವರ್ಯ ಶ್ರೀರಕ್ಷೆ ಕೊಟ್ಟು ಹಿಡಿದುಕೊಂಡು ಹೋಗುವ ವ್ಯವಹಾರ ಕರ್ತವ್ಯ ಉದ್ಯೋಗ ಯಶಸ್ಸು ಸಮಾಜದಲ್ಲಿ ಬೇಕಾದಂಥ ಸ್ಥಾನಮಾನ ಕೀರ್ತಿ ಲಾಭ ಕೊಟ್ಟು ಇನ್ನು ಮುಂದೆಯೂ ಕೂಡ ಇಂಥ ಹಲವಾರು ಭಕ್ತಾದಿಗಳು ಒಂದು ಏನು ಬೇಕು ಮಾಲಿಂಗೇಶ್ವರ ಪ್ರೇರಣೆ ಅಪ್ಪಣೆ ಪ್ರಕಾರ ಆ ಕರ್ತವ್ಯವನ್ನು ಮಾಡಿಕೊಂಡು ಬರಲಿಕ್ಕೆ ಮಾಲಿಂಗೇಶ್ವರ ಪೂರ್ಣ ಅನುಗ್ರಹ ಕೊಟ್ಟು ಶ್ರೀರಕ್ಷೆ ಕೊಟ್ಟು ಅವರಿಗೂ ಅವರ ಸಕುಟುಂಬಕ್ಕೆ ಬೇಕಾದಂಥ ಶ್ರೀರಕ್ಷೆ ಕೊಟ್ಟು ಸಮಸ್ತ ಭಕ್ತಾದಿಗಳನ್ನು ಕೂಡ ಉತ್ತರೋತ್ತರ ಕಾಪಾಡಿಕೊಂಡು ಬರುವಂತೆ ನಾವೆಲ್ಲರೂ ಆ ಭಗವಂತನ ದಿವ್ಯ ಸನ್ನಿಧಿಯಲ್ಲಿ ಅವರ ಮಕ್ಕಳು ಮಾಡಿಕೊಂಡು ಬರುವಂಥ ಒಂದು ಶುಭ ಪ್ರಾರ್ಥನೆ. ಓಂ ನಮೋಸ್ತುತಾನುಭೂತಾಯ ಜ್ಯೋತಿರ್ಲಿಂಗಾಯ ಚತುರ್ಮೂರ್ತಿ ಪುರುಷಾಯ ಭಾಷಿತಾಂಗಾಯ ಶಂಭವೇ ಮಾಲಿಂಗೇಶ್ವರ ಸ್ವಾಮಿ ದಿವ್ಯ ಚರಣಾರವಿಂದಯೋ ಸಮರ್ಪಯಾಮಿ. ಓಂ ತತ್ಸತ್ ಬ್ರಹ್ಮಾರ್ಪಣ. ಬನ್ನಿ. ಈಗ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗೆ ಮಾಧವರು ಅದರ ರೇಖಾಪತ್ರವನ್ನು ಮಾಲಿಂಗೇಶ್ವರ ದಿವ್ಯ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡಿ ಕೊಟ್ಟಿರ್ತಾರೆ. ಸ್ವೀಕಾರ ಮಾಡಿ ಇಲ್ಲಿ ಮುಂದೆ ಮಾಲಿಂಗೇಶ್ವರ ಇಲ್ಲಿ ಬೆಳಗುವಾಗಿ ಅನುಗ್ರಹಿಸಿ ಎಲ್ಲರಿಗೂ ಸನ್ಮಂಗಲವನ್ನು ಕರುಣಿಸಿ.
ಅಲ್ಲಿ ಹೋಗಿದ್ದಾರೆ ಇವರಿಂದ 8 ಜನ ನಿಂತಿದ್ದಾರೆ. ಇವರು ಮಾತ್ರ 3 ಗಂಟೆ ಬರ್ತಾರೆ. ಅವರು ಹೋದಂತೆ ಈ ಸೆಕೆಂಡ್ ಅಂತ ಜ್ಞಾನ
ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. One India, one emotion. Weddings by Joe Salikas. ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲ್ಲರ್ಸ್. ಈಗ ನ್ಯೂ ಮಾನಕ ಜುವೆಲ್ಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ MS ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮೊಗದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. MS ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com.
ಹಲೋ ದೇವಸ್ಥಾನದ ಇಬ್ಬರು ನೀವು ಸಿಸ್ಟಮ್ ಇದ್ದ ಹಾಂ ಅದೇ केबल जास्त लागेल नाही केबल जास्त लागेल वापलो केबल जास्त लागेल ಜಾಸ್ತಿ ಕೊಂಡ 8-9 ಕೊಂಡ ಫುಲ್ ಕಳ್ಳ ಕೊಂಬು బ్లర్ క్లియర్ అప్పుడు విత్తికి బ్లర్ రాకుండా
మరి
ಬೆರಿಯವ್ರ ಮೇಲೆ ಮಾಡಿ ಕೆಟ್ಟೆ ಆಯಿತು ಮುಂಜಾನೆ ನಿಮಿಷ ಮಾಲೆ ಬಿಡೋದು ಕೆಟ್ಟೆ ಅದು ಲಾಸ್ಟ್ ದೊಡ್ಡ ಮಾತ್ರ ಮಂಜಾಗಾಲ 3 ಲಕ್ಷ ಲೆಕ್ಕ ಬೇರೆ ವಾಚ್ಮ್ಯಾನ್ ಸೈಡ್ ಅರೆ ಮೊಬೈಲ್ ಬರೀ ಕೂತದೆ
ಈಶ್ವರ 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 ಉತ್ತರಮಾಲಿಂಗೇಶ್ವರ 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 ಶಿವನೇ ಹರನೇ ಶಿವನೇ ಶಂಕರ ಶಂಕರ ಮಹಾದೇವ್ ಮಹಾದೇವ್ ಈಶ್ವರ ಈಶ್ವರ ಉತ್ತರಮಾಲಿಂಗೇಶ್ವರ ಈಶ್ವರ ಈಶ್ವರ
ಈಗ ಹೋದ್ರೆ ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್.
One India, one emotion. Weddings by Jose Alucas. ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲರ್ಸ್. ಈಗ ನ್ಯೂ ಮಾನಕ ಜುವೆಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ MS ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮೊಗದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. MS ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com.
ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. One India, one emotion. Weddings by Joe Salukas. ನವನವೀನ ಮಾದರಿಯ 916 ಹಾಲ್ಮಾರ್ಕ್ BIS HUID ಹ್ಯಾಂಡ್ ಮೇಡ್ ಚಿನ್ನಾಭರಣಗಳ ಮಳಿಗೆ ಮಾನಕ ಜುವೆಲ್ಲರ್ಸ್. ಈಗ ನ್ಯೂ ಮಾನಕ ಜುವೆಲ್ಲರ್ಸ್ ಆಗಿ ಸಿಪಿಸಿ ಪ್ಲಾಜಾ ಎದುರುಗಡೆ MS ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನಗು ಮೊಗದ ಸೇವೆ ಹಾಗೂ ಸಂಪೂರ್ಣ ವಿಶ್ವಾಸಾರ್ಹ ಮಳಿಗೆ. ಹಿಂದೆ ಭೇಟಿ ನೀಡಿ. MS ಕಾಂಪ್ಲೆಕ್ಸ್ ಸಿಪಿಸಿ ಪ್ಲಾಜಾ ಎದುರುಗಡೆ ಮುಖ್ಯ ರಸ್ತೆ ಪುತ್ತೂರು. ಫೋನ್ 08251238519. ಮೊಬೈಲ್ ಸಂಖ್ಯೆ 9974270004 9845324007. ಇಮೇಲ್ manaka.jewel@gmail.com.